ಜನಕ್ಲಿನ ರಕ್ಷಣೆ ಪ್ರಧಾನ ಆದುಪ್ಪುನ ಪೊಲೀಸರಿಗೂ ಪುರುಸೋತು ತಿಕ್ಕುನೇ ಬಾರಿ ಅಪರೂಪ ಓಟು ಬತ್ತನ್ನ ಪನ್ಪುನ ಬುಡ್ಜಿ ಕಾಪನ ಕೆಲಸ ಏರೆಗಾವು ಬ್ರಹ್ಮಾವರ ಪೊಲೀಸ್ ಏರಿನ ಅರ್ಥ ಮಲ್ತೊನ್ನ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಜಾತ್ರೆ ದಪ್ಪಗ ರಾಜ್ಯ ಮರ್ಯಾದೆ ಮಲ್ತದನು ಪೊಲೀಸ್ ಮೇಲೆ ಬಾರಿ ಕಷ್ಟದ ಅಂದ್ ಮಾತ್ರೆಗ್ಲ ಗೊತ್ತಿತ್ತಿನ ಸಂಗತಿ ಕಲ್ವೆರೆನು ಪತ್ತುಡು ಜನಕ್ಲೇನ ರಕ್ಷಣೆ ಮಲ್ಪುಡು ಚೆಕ್ ಪೋಸ್ಟ್ ಲಿಡ್ ಕಾಪುಡು ಒರೋರ ಪುಣ ಕಾಪುಡಾದ್ಲ ಬರ್ಪುಂಡು ರಾಜಕೀಯ ನಾಯಕರು ಆಡಳಿತ ನಾಯಕರು ಬರ್ಪು ನಿಂದಾಂಡ ಪುರುಸೋತ್ತೆ ಉಪ್ಪುಜಿ ಓಟು ಬತ್ತಂಡ ಕಾಪನ ಕೆಲಸ ಏರೆಗಾವು ಆಂಡ ಈತ ಮಾತಾ ಬಂಗ ಇತ್ತಂಡಲ ಪೊಲೀಸರಿನ ಸೇವೆನ ಗುರ್ತ ಮಲ್ಪುನ ಕುಲು ಇಜ್ಜೆರೋ ಅಪರೂಪಗರ ಓಲಾಂಡಲ ಕಷ್ಟೋಡು ಗುರ್ತ ಮಲ್ತದಿಪ್ಪು ಬ್ರಹ್ಮಾವರದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆದ ಪೊರ್ತುಡು ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ದ ಪೊಲೀಸರನ್ನು ದೇವಸ್ಥಾನದ ಆಡಳಿತ ಮಂಡಳಿ ಗುರ್ತು ಮಲ್ತದಂಡ ವರ್ಷದ ತೇರು ಏಪ್ರಿಲ್ ನಡಪುಂಡು ತೇರ್ದ ಅರ್ಧ ಗಂಟೆ ದುಂಬು ಆಡಳಿತ ಮಂಡಳಿ ಪೂಜೆದ ಕುಲು ಊರ್ದ ನಾಯಕರು ದೇವಸ್ಥಾನದ್ದು ಬ್ಯಾಂಡ್ ವಾದ್ಯ ಮೇಳಡು ಮೆರವಣಿಗೆಡು ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ಗೆ ಪೋದು ಅಧಿಕಾರಿಗಳಿಗೆ ಮರ್ಯಾದೆ ಕೊರ್ದು ಲೆತ್ತದು ರಥೋತ್ಸವ ಪುರುಳುಡು ನಡಪುನಂಚ ಮಲ್ಪುಡು ಕೇಂಡೋನ್ವೆರ ದೇವಸ್ಥಾನದ ಅನುವಂಶಿಕ ಮುಖ್ಯಸ್ಥರು ಅನಂತ ಪದ್ಮನಾಭ ವಾರಂಬಳ್ಳಿ ಈ ಬಗೆಟ್ಟು ದಾದಪನ್ ಪೆರಂದು ಕೇನ್ಲೆ ಈ ಪದ್ಧತಿ ಅಂದರೆ ಮೊದಲು ಈ ಗ್ರಾಮದ ಕರ್ಣಿಕರಿಗೆ ಪಟ್ಟಣ ಶೆಟ್ಟರಿಗೆಲ್ಲ ಆಗ್ತಿತ್ತು ನಂಗೆ ಗೊತ್ತಿಲ್ಲ ಆಗ್ತಿತ್ತು ಬಟ್ ಈಗ ಊರಿನ ರಕ್ಷಣೆ ಮಾಡೋರು ಯಾರು ಪೊಲೀಸರು ಸೊ ಅವರಿಗೆ ಈಗ ಮಾಡ್ತಾ ಉಂಟು ಈ ಪದ್ಧತಿ ಎಲ್ಲೂ ಇಲ್ಲ ನಾನು ನೋಡಿ ಮಟ್ಟಿಗೆ ಈ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಇದು ಒಂದು ವಿಶಿಷ್ಟ ಪದ್ಧತಿ ಇದೆ ಹಾಗೆ ಇದೊಂದು ಒಂದು ಒಳ್ಳೆಯ ಪೊಲೀಸರಿಗೆ ಒಂದು ಒಳ್ಳೆಯ ಒಂದು ಎಂತ ಹೇಳ್ತಪ್ಪ ಒಂದು ಗೌರವ ಒಂದು ವಿಶ್ವಾಸ ಗೌರವ ಒಂದು ಮೂಡಿಬಂತ ಒಂದು ಜನಗಳ ಜಾತ್ರದ ಪೊರ್ತುಡು ಸ್ಟೇಷನ್ಗೆ ಬತ್ತಿನ ಸರ್ವೆರೆಗ್ಲ ಪರಿಯರ ಶರ್ಬತ್ ಚೀಪೆತ್ತನಸು ಕೊರ್ಪೆರ ಸ್ಟೇಷನ್ದಲ್ಲಿ ಕೊಡು ದೇವರಿಗೆ ಹಣ್ಣುಕಾಯಿ ಪೂ ಇಂಚ ಪೂಜೆದ ಸೊತ್ತುಲೇನು ಕೊರ್ಪುನ ಸಂಪ್ರದಾಯನು ಒರಿತೊಂದು ಬೈದೆರ ಅಧಿಕಾರಲೆನ ಒಟ್ಟುಗು ಮೆರವಣಿಗೆ ದೇವಸ್ಥಾನಗೂ ಬತ್ತಿ ನಡೆದು ಬುಕ್ಕನೆ ರಥೋತ್ಸವ ಶುರುವಾಪುಂಡು ಊರು ಪರ ಊರ್ಲಿನ ಪಾಕಜನ ಭಕ್ತರನ್ನ ನಡುಟು ದೇವಸ್ಥಾನದಲ್ಲಿ ಕೊಡು ಪೊಲೀಸರಿಗೆ ರಾಜ್ಯ ಮರ್ಯಾದೆ ನಡಪುನ ಕ್ರಮ ಬೇತ ಒಲ್ಲ ತುಯರ ದಿಕ್ಕಂದ ಭಕ್ತರು ಗೋವಿಂದರಾಜ್ ಈ ಬಗೆಟ್ ಇಂಚ ಪನ್ಪೆರ ಒಡಿಪು ಜಿಲ್ಲೆದ ಎಸ್ಪಿ ನಿಶಾ ಜೇಮ್ಸ್ ಈ ಬಗೆಟ್ ಅಭಿಪ್ರಾಯ ತೆರಿಪಾದ ಮೆಚ್ಚುಗೆ ತೋಜಾದಿರ ಈ ಸರ್ತಿದ ಜಾತ್ರೆಡು ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ದ ಎಸ್ಐ ರಾಘವೇಂದ್ರ ಬುಕ ಪೊಲೀಸರು ಪಾಲ್ದೆ ತೊಂಡಿರ ಇಂಚಿನ ಒಂಜಿ ಕ್ರಮ ಮಾತ್ರೆಗ್ಲ ಮಾದರಿ ಆಪುನಂಚ ವರ್ಷಲ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರನ ಜಾತ್ರೆಡು ನೆಗೆತ ತೋಜೊಂದುಂಡು ಇಲ್ಲಿನ ಒಂದು ವಾತಾವರಣವನ್ನು ನಾವು ನೋಡುವಾಗ ಒಂದು ವಿಶಿಷ್ಟ ಪದ್ಧತಿಯನ್ನು ಇಲ್ಲಿನ ಮಹತಾಪರ ಮಹಾಲಿಂಗೇಶ್ವರ ದೇವಸ್ಥಾನದ ರಥೋತ್ಸವದ ಸಂದರ್ಭದಲ್ಲಿ ಮಾಡ್ತೀವಿ. ಇದು ಎಲ್ಲಿ ನಾವು ಬೇರೆ ಎಲ್ಲಿಯೂ ನಾವು ಅವಿಭಜಿತ ಜಿಲ್ಲೆಯಲ್ಲಿ ಇಂಥ ಒಂದು ಪದ್ಧತಿಯನ್ನು ನಾವು ಕಂಡದ್ದಿಲ್ಲ. ಭಾಳ ಒಳ್ಳೆಯ ಒಂದು ಸಂಪ್ರದಾಯ. ಹಾಗೆ ಇಲ್ಲಿನ ಠಾಣಾಧಿಕಾರಿಗಳನ್ನು ಮೆರವಣಿಗೆ ಮೂಲಕ ಅಲ್ಲಿಗೆ ಕರ್ಕೊಂಡು ಹೋಗಿ ರಥೋತ್ಸವವನ್ನು ಪ್ರಾರಂಭ ಮಾಡುವಂಥ ಪದ್ಧತಿ ಈ ಊರಿನ ಒಂದು ಈ ದೇವಸ್ಥಾನದ ಒಂದು ಸಂಪ್ರದಾಯ. ಅದೇ ಪ್ರಕಾರ ಇವತ್ತು ಅವರನ್ನು ಇಲ್ಲಿ ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ. ಇದು ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ಜರುಗಲಿ ಅಂತ ನಾವು ಅದನ್ನು ಹಾರೈಸ್ತೇವೆ. ಇವತ್ತು ಬ್ರಹ್ಮವಾರದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ರಥೋತ್ಸವ ನಡೀಲಿಕ್ಕಿದೆ. ಸಾಂಪ್ರದಾಯಿಕವಾಗಿ ಈ ರಥೋತ್ಸವದಲ್ಲಿ ಒಂದು ಮೆರವಣಿಗೆ ಸಾರ್ವಜನಿಕರು ನಡೆಸ್ತಾರೆ. ಎಲ್ಲಿ ಅವರು ಪೊಲೀಸರಿಗೆ ಆಹ್ವಾನಿಸಿ ಅವರಿಗೆ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಪೂಜೆಯಲ್ಲಿ ಭಾಗವಹಿಸ್ತಾರೆ ಅಂತ ನಮಗೆ ಮಾಹಿತಿ ತಿಳಿದು ಬಂದಿದೆ. ಇಂತಹ ಒಂದು ಪದ್ಧತಿ ನಾವು ಬೇರೆ ಯಾವುದು ಕಡೆ ನನ್ನ ಗಮನಕ್ಕೆ ಬಂದಿಲ್ಲ. ಸೊ ಇದೊಂದು ತುಂಬ ಒಳ್ಳೆಯ ಬೆಳವಣಿಗೆ. ಯಾಕೆಂದರೆ ಪೊಲೀಸರಿಗೆ ಜನ ಜೊತೆ ತುಂಬ ಒಳ್ಳೆಯ ಸಂಪರ್ಕ ಇರಬೇಕು ಅಂತ ನಾವು ನಮ್ಮ ಇಲಾಖೆಯಲ್ಲಿ ಪ್ರಯತ್ನ ಮಾಡ್ತಾಯಿದ್ದೀವಿ. ನಾವು ಜನಸ್ನೇಹಿ ಪೊಲೀಸ್ ಆಗಬೇಕು ಅಂತ